ನಿಷೇಧಿತ ಪಿಎಫ್ಐ ಸಂಘಟನೆಯ ಷಡ್ಯಂತ್ರಗಳನ್ನು ಮಟ್ಟ ಹಾಕುವ ನಿಟ್ಟಿನಲ್ಲಿ ಎನ್ಐಎ ಕಾರ್ಯಾಚರಣೆ ಮುಂದುವರೆಸಿದ್ದು, ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ದೇಶದ 14 ಕಡೆಗಳಲ್ಲಿ ಸರಣಿ ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪಿಎಫ್ಐಯನ್ನು ಭಾರತದಲ್ಲಿ ನಿಷೇಧಿಸಿದ್ರೂ ಉಗ್ರ ಚಟುವಟಿಕೆ ಇನ್ನೂ ಮುಂದುವರಿದ ಹಿನ್ನೆಲೆಯಲ್ಲಿ ಎನ್ಐಎ ನಾನಾ ಕಡೆಗಳಲ್ಲಿ ಭಾನುವಾರ ದಾಳಿ ನಡೆಸಿದೆ. ಕರ್ನಾಟಕದ ದಕ್ಷಿಣ ಕನ್ನಡ, ಕೇರಳದ ಕಣ್ಣೂರು, ಮಳಪ್ಪುರಂ, ಮಹಾರಾಷ್ಟ್ರದ ನಾಸಿಕ್, ಕೊಲ್ಲಾಪುರ, ಪಶ್ಚಿಮ ಬಂಗಾಳದ ಮತ್ತು ಬಿಹಾರ ರಾಜ್ಯಗಳ ಮುರ್ಷಿದಾಬಾದ್ ಮತ್ತು ಕತಿಹಾರ್ ಜಿಲ್ಲೆಗಳ ಒಟ್ಟು 14 ಸ್ಥಳಗಳಲ್ಲಿ ದಾಳಿ ಕಾರ್ಯಾಚರಣೆ ನಡೆದಿದೆ. ದಕ್ಷಿಣ ಕನ್ನಡದಲ್ಲೂ ಸರಣಿ ದಾಳಿ ನಡೆಸಿರುವ ಎನ್ಐಎ ಉಳ್ಳಾಲದ ಕಿನ್ಯ, ಬಂಟ್ವಾಳದ ಒಳಚಿಲ್ಪದವು ಮತ್ತು ಪಾಣೆಮಂಗಳೂರಿನಲ್ಲಿ ಉಗ್ರ ಸಂಘಟನೆಗಳ ಬೆಂಬಲಿಗರು ಶಂಕಿತರ ಮನೆ, ಕಚೇರಿಗಳನ್ನು ಜಾಲಾಡಿ ಮಹತ್ವದ ದಾಖಲೆ ಪತ್ರಗಳನ್ನು ವಶಪಡೆದಿದೆ. ಬಂಟ್ವಾಳ ಮೇಲ್ಕಾರಿನ ಬೋಗೋಡಿ ನಿವಾಸಿ ಇಬ್ರಾಹಿಂ ನಂದಾವರ, ಒಳಚಿಲ್ ಪದವಿನ ಮುಷ್ತಾಕ್ ಹಾಗೂ ಕೆನ್ಯಾದಲ್ಲಿ ವ್ಯಕ್ತಿಯೊಬ್ಬರ ಮನೆ ಜಾಲಾಡಿ ದಾಖಲೆ ಪತ್ರಗಳನ್ನು ವಶಪಡಿಸಿಕೊಂಡಿದೆ. ಭಯೋತ್ಪಾದನಾ ಕೃತ್ಯಗಳಿಗೆ ಹವಾಲಾ ಮೂಲಕ ಹಣಕಾಸು ನೆರವಿನ ಪ್ರಕರಣವನ್ನು ಎನ್ಐಎ ಈ ಹಿಂದೆ ಭೇದಿಸಿ ಹಲವರನ್ನ ಬಂಧಿಸಿತ್ತು. ಅವರ ವಿಚಾರಣೆ ಸಂದರ್ಭ ಮೇಲ್ಕಾರಿನ ಇಬ್ರಾಹಿಂ ಸೇರಿದಂತೆ 3 ಹೆಸರು ಬಾಯ್ಬಿಟ್ಟಿದ್ರು ಎನ್ನಲಾಗಿದೆ. ದಾಳಿ ನಡೆಸುವ ಸಂದರ್ಭದಲ್ಲಿ ಇಬ್ರಾಹಿಂ ಮನೆಯಲ್ಲಿ ಇರಲಿಲ್ಲ. ಇಲ್ಲಿಂದ ಪೂರಕ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಭಯೋತ್ಪಾದನೆಯ ಸ್ಲೀಪರ್ ಸೆಲ್ ಆಗಿ ಗುರುತಿಸಿಕೊಂಡಿರುವ ದಕ್ಷಿಣ ಕನ್ನಡದಲ್ಲಿ ಈ ಹಿಂದೆಯೂ ಅನೇಕರ ವಿರುದ್ಧ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ.